ಎಲ್ಲರಿಗೂ ನಮಸ್ಕಾರ. ಚಿನ್ನರ ಬಿಂಬ ಬೈಂದರ್ ಶಿಬಿರದ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಚಿಕ್ಕ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಆರೋಗ್ಯವೇ ಅಮೂಲ್ಯ ಸಂಪತ್ತು ಕೂಡ. ಒಂದು ಜೀವಿಯ ದೇಹದ ಮನಸ್ಸು ಸಂಪೂರ್ಣ ಸಮತೋಲನದಲ್ಲಿ ಇರುವ ಸ್ಥಿತಿಯನ್ನು ಆರೋಗ್ಯವೆಂದು ಕರೆಯಬಹುದು. ಆರೋಗ್ಯದ ಮುಂದೆ ಯಾವುದು ಕೂಡ ಮಹಾ ಅಲ್ಲ. ಆರೋಗ್ಯವಿದ್ದರೆ ಏನನ್ನು ಬೇಕಾದರೆ ಪಡೆಯಬಹುದು. ಹಿಂದಿನ ಕಾಲದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡುತ್ತಿದ್ದರು. ಅವರ ಆಯಸ್ಸು ಕೂಡ ಹೆಚ್ಚಾಗಿತ್ತು. ಆರೋಗ್ಯವೇ ಸಂಪತ್ತು ಎಂಬ ಮಾತನ್ನು ಯಾರು ಅಲೆಗೆಳೆಯಲು ಸಾಧ್ಯವಿಲ್ಲ. ಯಾರು ಎಷ್ಟೇ ಸಂಪತ್ತು ಹೊಂದಿದ್ದರೂ ಅವರ ಆರೋಗ್ಯ ಕೈ ಕೊಟ್ಟರೆ ಆ ಸಂಪತ್ತು ಎಲ್ಲ ಯಾವ ಮೂಲೆಗೆ. ಇಡೀ ಪ್ರಪಂಚದಲ್ಲಿ ಸಂಪತ್ತು ಮತ್ತು ಇತರ ವಿಷಯಕ್ಕಿಂತ ಮನುಷ್ಯನಿಗೆ ಆರೋಗ್ಯ ಮತ್ತು ಆಯಸ್ಸಿನ ಬೇರೆ ಭಾಗ್ಯವಿಲ್ಲ. ಆರೋಗ್ಯವೇ ದೊಡ್ಡ ಸಂಪತ್ತು. ಇದು ನಾವೆಲ್ಲರೂ ಒಪ್ಪಬೇಕಾದ ವಿಚಾರ. ಯಾಕೆಂತ ಹೇಳಿ ನೋಡೋಣ. ನಾವು ಒಮ್ಮೆ ಕಳೆದುಕೊಂಡು ಮಾನ್ಯರೇ, ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿದೆ. ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ದೇಶಭಕ್ತಿಯನ್ನು ನಾವು ನೆನಪಿಸಿಕೊಳ್ಳುವುದು ಅಗತ್ಯ. ನಾನು ಹೇಳ ಹೊರಟಿರುವುದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾದ ಹಾಗೂ ನಮ್ಮ ದೇಶ ಕಂಡ ಅಪ್ರತಿಮ ಕ್ರಾಂತಿಕಾರಿ ಸುಭಾಷ್ ಚಂದ್ರ ಬೋಸ್ ಇವರ ಬಗ್ಗೆ. ಇವರು ಹುಟ್ಟಿದ್ದು 1897 ಜನವರಿ 23ರಂದು ಒರಿಸ್ಸಾದ ಕಟಕ್ನಲ್ಲಿ. ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದತ್ ಬೋಸ್.
ಬೋಸ್. ನೇತಾಜಿ ತನ್ನ ಶಾಲಾ ಶಿಕ್ಷಣವನ್ನು ಕಟಕ್ನಲ್ಲಿ ಮುಗಿಸಿದರು. ಬಳಿಕ ತನ್ನ ಉನ್ನತ ವ್ಯಾಸಂಗಕ್ಕಾಗಿ ಕಲ್ಕತ್ತಾಗೆ ಹೋದರು. ತನ್ನ 16ನೇ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣರ ಬೋಧನೆಗಳಿಂದ ಪ್ರಭಾವಿತರಾದರು. ನೀವು ನಿಮ್ಮ ರಕ್ತಗೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ ಎಂಬ ಹೇಳಿಕೆ ನೀಡಿದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇದು ದೇಶದಾದ್ಯಂತ ಹೊಸ ಕ್ರಾಂತಿಯನ್ನು ತಂದುಕೊಟ್ಟಿತ್ತು. ಹೌದು, ಇವರು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿ ಮತ್ತು ಮುನ್ನಡೆಸುವ ಮೂಲಕ ನೇತಾಜಿ ಎಂಬ ಬಿರುದು ಪಡೆದರು. ಭಾರತದ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಭಾರತವನ್ನು ಬಂಧನದಲ್ಲಿ ಇಡುವ ಯಾವ ಶಕ್ತಿಯೂ ಭೂಮಿಯಲ್ಲಿ ಇಲ್ಲ. ನಮ್ಮ ಸ್ವಾತಂತ್ರ್ಯವನ್ನು ನಮ್ಮ ರಕ್ತದಿಂದ ಪಡೆಯುವುದು ನಮ್ಮ ಕರ್ತವ್ಯ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಬೋಸ್ ರವರ ರಾಜಕೀಯ ಚಿಂತನೆ ವಿಶಾಲವಾಗಿತ್ತು. ತಾನು ನಂಬಿದ್ದ ಕ್ರಾಂತಿ ಪಥದಲ್ಲಿ ಎಂದು ರಾಜಿ ಮಾಡಿದವರಲ್ಲ. 1927ರಲ್ಲಿ ಬೋಸ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ನೇತಾಜಿ ಎಂದು ಪ್ರೀತಿಯಿಂದ ಕರೆಸಿಕೊಳ್ಳುತ್ತಿದ್ದ ಸುಭಾಷ್ ಚಂದ್ರ ಬೋಸ್ ರವರ ವ್ಯಕ್ತಿತ್ವ ಎತ್ತರದ್ದು. ಸ್ವರಾಜ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದರು. ಬೋಸ್ ರವರ ಜೀವನದ ಘಟನೆಗಳು ನಮಗೆ ಸ್ಫೂರ್ತಿ. ಇಲ್ಲಿಗೆ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಆತನು ನೆಹರು ನಮ್ಮ ನೇತನು, ಗಾಂಧಿ ನಮ್ಮ ತಾತನು. ನೆಹರು ನಮ್ಮ ನೇತನು, ಆಂಗ್ಲರೆಸೆದ ಬಲೆಯನು ಮುಕ್ತಗೊಳಿಸಿದಾತನು. ತಿಲಕ ಶಾಸ್ತ್ರಿ ಗೋಖಲೆ ಕೋಸರೆಸೆದಾನೆಲೆ, ಅವರ ಬೆವರಿನ ಬೆಲೆ ಅದುವೆ ಸುಖದ ಈಲೆ. ಪುಣ್ಯಭೂ ಭಾರತ, ಜನ್ಮಭೂಮಿ ಭಾರತ, ನಾವು ಗೈವ ಜನಹಿತ, ಹಿರಿಯರನ್ನು ನಮಿಸುತ್ತ. ಪುಣ್ಯಭೂಮಿ ಭಾರತ, ಜನ್ಮಭೂಮಿ ಭಾರತ, ನಾವು ಗೈವ ಜನಹಿತ, ಹಿರಿಯರನ್ನು ನಮಿಸುತ್ತ. ಧನ್ಯವಾದ. ಅಣ್ಣ ಬರಲಿಲ್ಲ ಕರೆಯ
ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈಯಷ್ಟು ಮೂಡಾಗಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ. ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗವ್ವ ತಾಯಿ, ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗವ್ವ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಕೆರೆ ಮ್ಯಾಗಳ ಬಳ್ಳೂರಯ್ಯ, ಕೆರೆಯ ಒಳಗಾಡ ಬೆಸ್ತರ ಹುಡುಗ, ಕೆರೆಯ ಒಳಗಾಡ ಬೆಸ್ತರ ಹುಡುಗ, ಕೆರೆಯ ಒಳಗಾಡ ಬೆಸ್ತರ ಹುಡುಗ. ಓಡಿ ಓಡಿ ಸುದ್ದಿಯ ಕೊಡಿದಯ್ಯ ನಾನಿನ್ನು ಬಳಲ್ಲ, ಓಡಿ ಓಡಿ ಸುದ್ದಿಯ ಕೊಡಿದಯ್ಯ ನಾನಿನ್ನು ಬಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. 6,000 ಒಟ್ಟಡ ತರಿಸಿ 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ. ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿನ್ನು ಬಳಲ್ಲ, ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿನ್ನು ಬಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಒಂದು ಬಂಡಿಲಿ ವಿಡೆ ದಡಿಗೆ, ಒಂದು ಬಂಡಿಲಿ ಜಗಲಿ ತಮಟ, ಒಂದು ಬಂಡಿಲಿ ಜಗಲಿ ತಮಟ, ಒಂದು ಬಂಡಿಲಿ ಚಗಲಿ. ಮೂಲೆ ಮೂಲೆಗೂ ಗಂಗವ ಮಾಡಿಸಯ್ಯ ನಾನಿನ್ನು ಬಳಲ್ಲ, ಮೂಲೆ ಮೂಲೆಗೂ ಗಂಗವ ಮಾಡಿಸಯ್ಯ ನಾನಿನ್ನು ಬಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ನಮಸ್ಕಾರ. ಇದು ನಾನು ರಾಣಿ ಅಬ್ಬಕ್ಕನ ಆಸ್ಥಾನದ ಒಂದು ಸನ್ನಿವೇಶವನ್ನು ಮಾಡುತ್ತಿದ್ದೇನೆ. ನಾನು ಇಲ್ಲಿ ನಿಂತರೆ ರಾಣಿ ಅಬ್ಬಕ್ಕ, ಇಲ್ಲಿ ನಿಂತರೆ ಪೋರ್ಚುಗೀಸ್. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ. ನಮಸ್ಕಾರ. ನನ್ನ ವಿಷಯವೇನು? I'm looking for
ನಮಸ್ಕಾರಗಳು ಬಂಧುಗಳೇ. ನಾನು ಈ ದಿನ ಆನ್ಲೈನ್ ತರಗತಿಯ ಏಕಪಾತ್ರಾಭಿನಯವನ್ನು ಮಾಡುತ್ತೇನೆ. ಈ ಕಡೆ ನಿಂತರೆ ಗುರು, ಈ ಕಡೆ ನಿಂತರೆ ವಿದ್ಯಾರ್ಥಿಗಳು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ಓಕೆ ಸ್ಟೂಡೆಂಟ್ಸ್, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಗೌತಮ್ ಆನ್ ಯೋರ್ ಕ್ಯಾಮೆರಾ, ಸಾಹಿಲ್ ಭರತ್ ಆನ್ ಯೋರ್ ಕ್ಯಾಮೆರಾ, ವೈ ಕ್ಯಾಮೆರಾ ಸರ್ ನಾಟ್ ಆನ್. ಬೇಗ ಕ್ಯಾಮೆರಾ ಆನ್ ಮಾಡು. ಯಾರು ನೀನು? ನಾನು ಸರ್ ಗೌತಮ್. ಏನು ಹೀಗಾಗಿದೀಯಾ? ಅದು ಅದು ಕೊರೋನಾ ಇತ್ತಲ್ಲ ಸರ್, ಅದಕ್ಕೆ ಕಟಿಂಗ್ ಮಾಡಿಲ್ಲ. ಮೊದಲು ಹೋಗು, ಕಟಿಂಗ್ ಮಾಡಿಸು. ಹಾ, ಎಸ್ ಸರ್. ಭರತ್, ಎಷ್ಟು ಸರಿ ಹೇಳುವುದು ಕ್ಯಾಮೆರಾ ಆನ್ ಮಾಡು ಅಂತ? ಬೇಗ ಕ್ಯಾಮೆರಾ ಆನ್ ಮಾಡು ಭರತ್. ಓಕೆ ಸ್ಟೂಡೆಂಟ್ಸ್, ಈಗ ಭರತ್ ಕ್ಯಾಮೆರಾ ಆನ್ ಮಾಡದಿದ್ರೆ ನಾನು ಯಾವ ಮಕ್ಕಳಿಗೂ ಅಟೆಂಡೆನ್ಸ್ ಕೊಡುವುದಿಲ್ಲ. ಭರತ್ ಪ್ಲೀಸ್ ಕಣೋ, ಕ್ಯಾಮೆರಾ ಆನ್ ಮಾಡು. ನಿನ್ನಿಂದಾಗಿ ನಮ್ಮ ಅಟೆಂಡೆನ್ಸ್ ಹೋಗುತ್ತೆ ಕಣೋ. ಭರತ್ ಪ್ಲೀಸ್ ಕ್ಯಾಮೆರಾ ಆನ್ ಮಾಡು. ಸರ್, ಐ ಆಮ್ ಇನ್ ದ ವಾಶ್ರೂಮ್. 5 minutes I am on the camera ಸರ್. ಶೇ, ಏನ್ ಅವಸ್ಥೆನಾ. ಆಯ್ತು ಮಕ್ಕಳೇ, ನಿನ್ನೆ ಮಾಡಿದ ಪಾಠ ಅರ್ಥ ಆಯ್ತಾ? ಎಸ್ ಸರ್, ಎಸ್ ಸರ್. ಎಲ್ಲರಿಗೂ ಓಕೆ. ನಾನೀಗ ಪ್ರಶ್ನೆ ಕೇಳ್ತೇನೆ. ವಾಟ್ ಈಸ್ ಫೋಟೋಸಿಂಥೆಸಿಸ್? ಶೋಯ, ನೀನು ಹೇಳು. ದ ಪ್ರೊಸೆಸ್ ಆಫ್ ಈಸ್ ಸನ್. ದಟ್ ಈಸ್ ಸಮ್ ಇಂಟರ್ನೆಟ್ ಪ್ರಾಬ್ಲಮ್. ಹೋಗ್ಲಿ. ಚಿನ್ಮಯ್, ನೀನು ಆನ್ಸರ್ ರಿಪೀಟ್ ಮಾಡು. ಎಸ್ ಸರ್, photo is called photosynthesis. Oh, ನಿನಗೂ ಇಂಟರ್ನೆಟ್ ಪ್ರಾಬ್ಲಮ್? ಎಸ್ ಸರ್. ಸುಳ್ಳು ಹೇಳ್ತೀಯಾ? ನನ್ನ ನಮಸ್ಕಾರಗಳು. ನಾನಿವತ್ತು ಮಾಡುವ ಏಕಪಾತ್ರ ಅಭಿನಯ ಗಣೇಶ ಮತ್ತು ಚಂದ್ರನ ಸಂವಾದ. ಇಲ್ಲಿ ನಿಂತರೆ ಗಣೇಶ ಮತ್ತು ಇಲ್ಲಿ ನಿಂತರೆ ಚಂದ್ರವ. ಹೊಟ್ಟೆ ಬಾರಿ ಸಿಗ್ತಿದೆಯಲ್ಲ, ನಡೆಯಲಾಗುತ್ತಿಲ್ಲವಲ್ಲ. ಮೊದಲೇ ಹೊಟ್ಟೆ, ಅದರ ಮೇಲೆ ಇನ್ನಷ್ಟು ತಿಂದರೆ ಕೆಳಗಿರೋ ಕೆಸರು ಕಲ್ಲು ಹೇಗೆ ಕಾಣಿಸುತ್ತದೆ ಹೇಳು. ಅಯ್ಯೋ ಪಾಪ, ಹೊಟ್ಟೆ ಭಾರ, ಹೇಳಕ್ಕೆ ಆಗ್ತಿಲ್ಲ ಅಲ್ಲವೇ ಗಣೇಶ? ಚಂದನೆ, ನಿನಗೆ ನಿನ್ನ ಸೌಂದರ್ಯದ ಮದ ಹೆಚ್ಚಾಗಿದೆ. ಎಲ್ಲಾ ಲೋಕಗಳಲ್ಲೂ ಊಹಿಸಿದರು ನನ್ನನ್ನು. ಇದು ಮಾತ್ರ ಹಾಸ್ಯ ಮಾಡಿ ನಗುತ್ತಿರುವೆಯಾ ಮೂರ್ಖ? ನಿನ್ನ ಅಹಂಕಾರಕ್ಕೆ ತಕ್ಕ ಪ್ರತಿಫಲ ಅನುಭವಿಸು. ನಿನ್ನ ಈ ಅಹಂಕಾರಕ್ಕೂ ಅಜ್ಞಾನಕ್ಕೂ ಕಾರಣವಾಗಿರುವ ನಿನ್ನ ಸೌಂದರ್ಯ ಕುಗ್ಗಿ ಹೋಗಲಿ. ಇನ್ನು ಮುಂದೆ ನನ್ನ ಜನ್ಮದಿನವಾದ ಮಾಧವದ ಚೌತಿ ಎಂದು ನಿನ್ನನ್ನು ನೋಡುವವರು ಸುಳ್ಳುವಾದಕ್ಕೆ ಗುರಿಯಾಗಲಿ. ಅಯ್ಯೋ, ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ನಾನು ಭಾವನೆಯಿಂದ ಏನನ್ನೂ ಹೇಳಿಲ್ಲ. ನಾನು ನಿಮ್ಮ ಸ್ಥಿತಿಯನ್ನು ನೋಡಿ ಕೇವಲ ಆನಂದಿಸುತ್ತಿದ್ದೆ ಅಷ್ಟೇ. ನನ್ನಿಂದ ಪ್ರಮಾದವಾಯಿತು. ನನ್ನ ತಪ್ಪನ್ನು ಮನ್ನಿಸಿ ಮನ್ನಿಸಿ ಹೇಳಿ ಚಂದ್ರಮ್ಮ, ನೀವು ದೇವರಾಗಿದ್ದೀರಿ. ಇನ್ನವರ ಶಾರೀರಿಕ ದುರ್ಬಲತೆಗೆ ಕೇಳಿ ಮಾಡುವುದು ನಿಮಗೆ ಶೋಭಿಸುವುದಿಲ್ಲ ಚಂದ್ರಮ್ಮ. ನೀವು ನಿಜ ಹೇಳುತ್ತಿದ್ದೀರಿ ಗಣೇಶ. ಭವಿಷ್ಯದಲ್ಲಿ ಇಂಥ ತಪ್ಪನ್ನು ನಾನು ಯಾವತ್ತೂ ಮಾಡುವುದಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿ. ನನಗೆ ನಿಮ್ಮ ತಪ್ಪಿನ ಅರಿವಾಗಿದೆ. ನಿಮ್ಮ ಅಹಂಕಾರ ಇರಿಸುವುದೇ ನನಗೆ ಮುಖ್ಯವಾಗಿತ್ತು.
ಆದರೆ ಕೊಟ್ಟ ಶಾಪ ಎಂದಿಗೂ ಸುಳ್ಳಾಗದು. ಆದರೂ ನಿಮ್ಮ ಶಾಪ ಮೋಚನಕ್ಕಾಗಿ ಒಂದು ಪರಿಹಾರವಿದೆ. ಭಾಗವತ ಚೌತಿಯದ್ದು ನಿನ್ನನ್ನು ನೋಡಿ ಅಪವಾದಕ್ಕೆ ಗುರಿಯಾದವರು ಕೃಷ್ಣ ಭಕ್ತರ ಚೌತಿಯದ್ದು ತಾವು ಕೈಗೊಂಡ ಸಂಕಷ್ಟದ ಚತುರ್ಥಿಯ ದಿನ ನಿಮ್ಮನ್ನು ನೋಡಿದ ನಂತರವೇ ಭೋಜನ ಸ್ವೀಕರಿಸುವುದರಿಂದ ಅವರ ಋತು ಪೂರ್ಣಗೊಂಡು ನಿಮ್ಮ ಮಹತ್ವ ಈ ಜಗತ್ತಿಗೆ ಅರಿವಾಗುವುದು. ಧನ್ಯನಾದನು, ಧನ್ಯನಾದನು. ಶುಭವಾಗಲಿ, ಶುಭವಾಗಲಿ. ಧನ್ಯವಾದಗಳು. ಮತ್ತು ಗಾಳಿ ಮಾತಾಡ. ಈ ಕಡೆ ನಿಂತರೆ ಶಂಕರಾಚಾರ್ಯ, ಈ ಕಡೆ ನಿಂತರೆ ಕಾಳಿ ಮಾತಾ. ಆಹಾ ಆಹಾ ಧನ್ಯಸ್ಮಿತಾರೆ, ಧನ್ಯಸ್ಮಿ. ನಾನು ಊರಿನ ಗ್ರಾಮ ದೇವತೆ. ಈ ಸಮಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿರುವುದೆಲ್ಲರೂ ಶಿಕ್ಷಿಸುತ್ತೇನೆ. ಶಿಕ್ಷಿಸುತ್ತಾಯೆ, ನಾನು ಸಿದ್ಧನಾಗಿದ್ದೇನೆ. ಎಲ್ಲವೋ ಬಾಲಕ, ಎಷ್ಟು ನಿರ್ವಹಿಸಿದೆ. ಹೌದು ತಾಯೆ, ನಿನ್ನೆದರಿಗೆ ನಿಂತಿರುವಾಗ ನನಗೆ ಎಲ್ಲಿಯ ಭಯ. ಈಗ ನಿನ್ನನ್ನು ಒಂದರ ಸಿರಿನಲ್ಲಿ ನಂಬಿ ಬಿಡುತ್ತೇನೆ. ತಾಯೇ, ಇದೀಗ ಲೀಲ ವಿಲಾಸವಾಗಿದೆ. ಜಗನ್ಮಾತೆ ಆದ ನಿನ್ನ ಅಭಯಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೆಲ್ಲಿಯದು. ಕುಪುತ್ರೋ ಜಾಯತ ವಚನತೀಕೋ ಮಾತಾ ನಾವವತಿ. ಮಾತಾಡವಳು ತನ್ನ ಗಂಡನೆಂದು ಎಂದಿಗೂ ಒಲ್ಲಲಾರಳು. ತಾಯೇ, ಈ ನಿನ್ನ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಲಾಗಿ ದರ್ಶನ ನೀಡು ತಾಯೇ. ಧನ್ಯಸ್ಮಿ ತಾಯೇ, ಧನ್ಯಸ್ಮಿ. ನಮಸ್ತೆ ಮಹಾಮಾಯೆ ಶ್ರೀ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಶಂಕರ, ನೀನು ಸರ್ವಜ್ಞ, ಸರ್ವ ಮಂತ್ರಜ್ಞ, ಸರ್ವಯಂತ್ರಜ್ಞ. ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಈ ಮುಕ್ತಾತ್ಮ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಗಿದ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರಶಸ್ತಾಪಿಸು. ಈ ಪುಣ್ಯ ಭೂಮಿ ಪಾವನವಾಗುವುದು. ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತರಾಗುವೆ. ಧನ್ಯವಾದ ತಾಳೆ, ಧನ್ಯವಾದ. ಶುಭವಾಗಲಿ. ಧನ್ಯವಾದಗಳು. ನಾನು ಇಲ್ಲಿ ನಿಂತರೆ ಲಕ್ಷ್ಮೀದೇವಿ, ಇಲ್ಲಿ ನಿಂತರೆ ನಾರದ ಮುನಿ ಮತ್ತು ಇಲ್ಲಿ ನಿಂತರೆ ಶನೇಶ್ವರ. ನಾರಾಯಣ ನಾರಾಯಣ, ಇದೇನಿದು ಆಶ್ಚರ್ಯ. ಸಕಲ ಕಾಲಕ್ಕೂ ಶ್ರೇಷ್ಠತೆ ಉಂಟು ಮಾಡುವ ಮಾತೆ ಲಕ್ಷ್ಮೀದೇವಿಯು ಹಾಗೂ ಕಾಲಿಟ್ಟರೆ ಕೆಡಕುಂಟು ಮಾಡುವ ಶನೀಶ್ವರನು ಒಟ್ಟಿಗೆ ಬರುತ್ತಿದ್ದರಲ್ಲ. ಇವರು ನನ್ನನ್ನು ನೋಡುವ ಮೊದಲು ಇಲ್ಲಿಂದ ಹೊರಡಬೇಕು. ನಾರದರೆ ನಿಲ್ಲಿ. ಅಯ್ಯಯ್ಯೋ, ನೋಡಿಬಿಟ್ಟರಲ್ಲ. ನಾರಾಯಣ ನಾರಾಯಣ, ಬರಬೇಕು ಬರಬೇಕು. ಮಾತೆ ಲಕ್ಷ್ಮೀದೇವಿಗೂ ಹಾಗೂ ಶನೇಶ್ವರನಿಗೂ ನಾರದರ ಪ್ರಣಾಮಗಳು. ಇದೇನಿದು ಮಾತೆ, ನೀವಿಬ್ಬರು ಗಡಿಬಿಡಿಂದ ಇಲ್ಲಿಯೇ ಹೊರಟ ಹಾಗಿದೆ. ಅದಕ್ಕೆ ಕಾರಣವಿದೆ ನಾರದರೆ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬ ಗೊಂದಲವಿದೆ. ಅದನ್ನು ಪರಿಹರಿಸಲು ಕೈಲಾಸಕ್ಕೆ ಹೊರಟಿದ್ದೇವೆ. ಮಧ್ಯದಲ್ಲಿ ನೀವು ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಈಗ ನೀವೇ ನಮ್ಮ ಗೊಂದಲವನ್ನು ಪರಿಹರಿಸಬೇಕು. ಅಯ್ಯಯ್ಯೋ, ಇದೆಂತ ಪೀಕಲಾಟಕ್ಕೆ ಸಿಕ್ಕಿ ಬಿದ್ದೇನಪ್ಪ. ಯಾರಾದರೂ ಒಬ್ಬರನ್ನು ಶ್ರೇಷ್ಠ ಎಂದರೆ ಇನ್ನೊಬ್ಬರ ಕೆಟ್ಟ ದೃಷ್ಟಿಗೆ ಒಳಗಾಗಬೇಕಾಗುತ್ತದೆ. ಏನ್ ಮಾಡುವುದು? ಇರಲಿ, ಏನಾದರೂ ಮಾಡೋಣ. ಏನಾಯಿತು ಮಾತೆ? ಶನೀಶ್ವರನು ಜನರಿಗೆ ಕಷ್ಟವನ್ನು ಕೊಟ್ಟು ಅವರನ್ನು ಶಿಕ್ಷಿಸುವುದಲ್ಲದೆ ನಾನೇ ಶ್ರೇಷ್ಠ ಎಂದು ಭಾವಿಸಿದ್ದಾನೆ. ಹೌದೇ ಶನೀಶ್ವರ? ಜನರಿಗೆ ಕಷ್ಟವನ್ನು ಕೊಟ್ಟು ಅವರನ್ನು ಸರಿದಾರಿಗೆ ತರುವುದೇ ನನ್ನ ಕೆಲಸ. ಲಕ್ಷ್ಮೀದೇವಿಯು ಕೆಲವರನ್ನು ಹಣವಂತನಾಗಿ ಮಾಡಿ ಅವರಲ್ಲಿ ಕೆಟ್ಟ ಬುದ್ಧಿ ಉಂಟು ಮಾಡುತ್ತಾರೆ. ಹಾಗಾಗಿ ನಾನೇ ಶ್ರೇಷ್ಠ.
ಸಾಕು ಮಾಡಿ, ನನ್ನ ಕರ್ತವ್ಯವನ್ನೇ ಪರಿಹಾಸ್ಯ ಮಾಡುವಿರಾ? ನನ್ನನ್ನ ಅನವರ್ತ ನೆನೆಯುತ್ತಾ ದುಡಿಮೆಯಲ್ಲಿ ನಂಬಿಕೆ ಇಟ್ಟ ಜೀವಿಗಳಿಗೆ ಸುಖ ಸಮೃದ್ಧಿ ನೀಡುವುದೇ ನನ್ನ ಕರ್ತವ್ಯ. ಹಾಗಾಗಿ ನಾನೇ ಶ್ರೇಷ್ಠ. ವಾದ ಬೇಡ, ನಾನೇ ಶ್ರೇಷ್ಠ. ಇಲ್ಲ ಇಲ್ಲ, ನಾನೇ ಶ್ರೇಷ್ಠ. ನಾರಾಯಣ ನಾರಾಯಣ, ನಿಲ್ಲಿಸಿ ನಿಲ್ಲಿಸಿ. ಜಗತ್ತಿನ ಒಳಿತು ಕೆಡುಕುಗಳಿಗೆ ಕಾರಣರಾದ ನೀವೇ ಹೀಗೆ ಕಿತ್ತಾಡಿದರೆ ಹೇಗೆ? ಲಕ್ಷ್ಮೀದೇವಿ, ಶನೇಶ್ವರ, ನೀವಿಬ್ಬರು ಸರ್ವಶ್ರೇಷ್ಠರೇ. ಅದು ಹೇಗೆ ಎಂದು ತಿಳಿಯಬೇಕಾದರೆ ಒಮ್ಮೆ ಹಾಗೆ ಹೋಗಿ ಹೀಗೆ ಬನ್ನಿ. ಈಗ ಹೇಳಿ ನಾರದರೆ, ಯಾರು ಶ್ರೇಷ್ಠ?
ಈ ನಮ್ಮ ಚಿನ್ನರ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.